ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಓಕೆ, ಒಂದು ಸೋಯಾ ಚಂಕ್ ಪುಲಾವ್ ಆಯಿತು. ಈಗ ನಾನು ಅಕ್ಕಿಯಿಂದ ಲಡ್ಡು ಮಾಡ್ತಿದ್ದೀರಿ. ಓಕೆ, ಸ್ಟಾರ್ಟ್ ಮಾಡ್ಕೊಂಡು ಏನು ಕೊಡಲಿ ಮೊದಲು? ಈಗ ಒಂದು ಪ್ಯಾನ್ ಫ್ರೈ ಮಾಡ್ಕೊಳ್ಳಿಕ್ಕೆ. ಈಗ ನಾವು ಮೊದಲಿಂದಾಗಿ ಕುಚ್ಚಲಕ್ಕಿ, ಒಂದು ಬೌಲ್ ಕುಚ್ಚಲಕ್ಕಿ ಫ್ರೈ. ಸೊ ಕುಚ್ಚಲಕ್ಕಿ ಲಡ್ಡು ಇದೆಲ್ಲ ಜಾಸ್ತಿಯಾಗಿ ಕ್ರಿಸ್ಮಸ್ ಟೈಮಲ್ಲೆಲ್ಲ ಸಿಗುತ್ತೆ ನಮಗೆ. ಹೌದು, ಮೊದಲೆಲ್ಲ ನಾವು ಸಣ್ಣದಿರುವಾಗ ಮನೆಯಲ್ಲಿ ಕ್ರಿಸ್ಮಸ್ ಟೈಮಲ್ಲಿ ಮಾಡಿ ಕೊಡ್ತಿದ್ರು ನಮ್ಮಮ್ಮ. ಓಕೆ, ಸೊ ಆ ಟೈಮಲ್ಲಿ ಇದು ಫೇಮಸ್ ಅಂತ. ಸ್ವಲ್ಪ ಬಾಕಿ ಟೈಮಲ್ಲಿ ಕೂಡ ಫ್ರೀ ಇದ್ರೆ ಮಾಡಿ ತಿನ್ಕೊಳ್ಬೋದು. ನಮಗೆ ಇದು ಸಹ ಒಂದು ಒಳ್ಳೆಯ ಆಹಾರದಲ್ಲಿ. ಹೌದು, ಪೌಷ್ಟಿಕಾಂಶ. ಸೊ ನೀವು ಟೀಚರ್ ಅಂದಮೇಲೆ ಇದೇ ಆರೋಗ್ಯಕರ ಅಂದರೆ ಪೌಷ್ಟಿಕಾಂಶ ಇರುವ ಆಹಾರವೇ ಎಲ್ಲ. ಇದಂದರೆ ಕರೆಕ್ಟಾಗಿ ರೋಸ್ಟ್ ಮಾಡ್ಕೊಳ್ಬೇಕು, ಆಗ ಫೈನ್ ಅಂದರೆ ಪೌಡರ್ ಬರುತ್ತೆ ನಮಗೆ. ನಮಗೆ ಇವತ್ತು ಅಂದರೆ ಒಂದು ಸ್ಪೈಸಿ ಹೇಳ್ಕೊಟ್ಟಿದ್ದೀವಿ ಕೊಟ್ರಿ, ಇದು ಒಂದು ಸ್ವೀಟ್ ಐಟಮ್. ಸೊ ನಿಮಗೆ ಯಾವುದು ಇಷ್ಟ, ಸ್ಪೈಸಿಯಾ ಸ್ವೀಟ್ ಇಷ್ಟ? ಸ್ವೀಟ್ ಇಷ್ಟ. ಅದನ್ನು ಹೀಗೆ ಕೂಡ ತಿನ್ನಕ್ಕೆ ಚೆನ್ನಾಗಿರುತ್ತೆ, ಕ್ರಿಸ್ಪಿಯಾಗಿ. ಆಲ್ಮೋಸ್ಟ್ ಆಯಿತು. ಲೋ ಫ್ಲೇಮಲ್ಲಿ ಇಡಬೇಕಾ? ಸರಿ. ಈಗ ಇದು ಒಳ್ಳೆ ಫ್ರೈ ಆಗಿದೆ. ಈಗ ಅದನ್ನು ಈಗ ನೆಕ್ಸ್ಟ್ ನಾವು ಹೆಸರು ಬೇಳೆ ಉಂಟು, ಹೆಸರು ಬೇಳೆ ಸ್ವಲ್ಪ ಎಲ್ಲ ಡ್ರೈ ರೋಸ್ಟ್ ಮಾಡ್ಕೊಳ್ಬೇಕು. ಹೌದು, ಏನು ಹಾಕ್ಕೊಳ್ಳಿಕ್ಕಿಲ್ಲ, ಏನಿಲ್ಲ, ಹಾಗೇನೆ ಫ್ರೈ ಮಾಡ್ಕೊಳ್ಳೋದು. ಇದು ಮೂಂಗ್ ದಾಲ್ ಅಲ್ಲ? ಹಾಂ. ಸೊ ಇದು ಕೂಡ ಹಾಕ್ತಿದ್ದೀರಿ? ಹೌದು, ಇದೊಂದು ಸ್ಪೆಷಲ್ ಆಗಿ ಟೇಸ್ಟ್ ಬರಲಿ ಅಂತೇಳಿ. ಹೆಚ್ಚಾಗಿ ಅಂದರೆ ಜಸ್ಟ್ ಅಕ್ಕಿನ ಮಾತ್ರ ತಗೊಳ್ತಾರೆ. ಸೊ ನೀವು ಇದನ್ನು ಕೂಡ ತಗೊಂಡು ಇದೊಂದು ಎಲ್ಲ ಬ್ಯಾಲೆನ್ಸ್ಡ್ ಆಗಿ ಬರ್ತದಲ್ಲ, ನ್ಯೂಟ್ರಿಷನ್ ಆಗಿ. ಆಯಿತು, ಹಾಗೆ. ಇದನ್ನು ಕೂಡ ತುಂಬ ಹೊತ್ತು ಹುರ್ಕೊಳ್ಬೇಕು. ಇದು ಸರಿ ಕೆಂಪಾಗಬೇಕು, ಆವಾಗ ಕಲರ್ ಚೇಂಜ್ ಆಗ್ತದೆ. ಕಲರ್ ಚೇಂಜ್ ಆಗ್ತದೆ, ಆವಾಗ ಮಾತ್ರ ಅದರದೊಂದು ಟೇಸ್ಟ್ ಗೊತ್ತಾಗುತ್ತೆ. ಸೊ ಇದನ್ನು ಮಾಡಿ ಇಟ್ಕೊಂಡ್ರೆ, ಅಂದರೆ ಉಂಡೆ ಮಾಡಿ ಇಟ್ಕೊಂಡ್ರೆ ಒಂದು 2 to 3 days ನಾವು ಇಟ್ಕೊಳ್ಬೋದು. ಹೌದು, ಯಾಕಂದರೆ ಮೇಯ್ನಾಗಿ ತೆಂಗಿನಕಾಯಿ ಎಲ್ಲ ಹಾಕ್ಕೊಳ್ತೀವಿ, ಜಾಸ್ತಿ ದಿನ ಇಟ್ಕೊಳ್ಳೋಕ್ಕಾಗಲ್ಲ. ಆಗೋದಿಲ್ಲ, 1-2 ದಿವಸ ಇಟ್ಕೊಳ್ಬೋದು. ಸೊ ಕಲರ್ ಚೇಂಜ್ ಆಗ್ತಾ ಬಂತು, ರೆಡ್ಡಿಶ್ ಬರ್ತಾ ಇದೆ. ಆಲ್ಮೋಸ್ಟ್ ಇದಾಗಿದೆ. ಇನ್ನೂ ಬೇರೆ ಇಟ್ಕೊಳ್ಳಿಕ್ಕಿದೆಯಾ? ಹೌದು, ಇನ್ನೊಂದು ಶೇಂಗಾ ಹುರ್ಕೊಳ್ತೇನೆ. ಲೋ ಫ್ಲೇಮಲ್ಲಿ ಇಟ್ಕೊಳ್ತೇನೆ. ಇದಕ್ಕೇನೆ ಹಾಕ್ಕೊಳ್ತೇನೆ, ಒಟ್ಟಿಗೆ ಗ್ರೈಂಡ್ ಮಾಡಿ. ಓಕೆ. ಆಮೇಲೆ ಈಗ ಶೇಂಗಾ, ನೆಲಕಡಲೆ, ಇದು ಸಹ ಹಾಗೆ ಒಳ್ಳೆ ಕೆಂಪಾಗಿ ಮಾಡಿದರೆ ಅದು ಒಳ್ಳೆ ಹುಡಿಯಾಗಿ ಬರುತ್ತೆ. ಸೊ ಇದು ಕೂಡ ಕಲರ್ ಚೇಂಜ್ ಆಗ್ತದೆ. ಹೌದು, ಅದು ಕೆಂಪಾದರೆ ಒಂದು ಟೇಸ್ಟ್ ಬರುತ್ತೆ. ಹಸಿ ಇದ್ದರೆ ಒಂಥರ ಸ್ಮೆಲ್ ಬರ್ತದೆ. ಹಾಗಾಗಿ ಇದೊಂದು ಒಳ್ಳೆ ಫ್ರೈ ಆದರೆ ಅದಕ್ಕೊಂದು ಟೇಸ್ಟ್ ಬೇರೆನೇ ಬರುತ್ತೆ. ಸ್ವಲ್ಪ ಅಂದರೆ ರೋಸ್ಟ್ ಮಾಡಲಿಕ್ಕೆ ಟೈಮ್ ತಗೊಳುತ್ತೆ, ಇಲ್ಲದ್ರೆ ಫಾಸ್ಟ್ ಆಗಿ ಮಾಡ್ಕೊಳ್ಬೋದು. ಎಲ್ಲ ನಾವು ರೋಸ್ಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡ್ರೆ ಬೇಗ ಬೇಗ ಆಗ್ತದೆ. ಹೌದು. ಸೊ ಇದನ್ನೀಗ ಇದು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು. ಓಕೆ. ಆಮೇಲೆ ಇದನ್ನು ಮಿಕ್ಸಿ ಜಾರಲ್ಲಿ ಹಾಕಿ ಪೌಡರ್ ಮಾಡ್ಕೊಳ್ಬೇಕು. ಹಾಗೆ ಇದಕ್ಕೆ ಸ್ವಲ್ಪ ನಾವು ಇದು ಗೋಡಂಬಿ ಆ್ಯಡ್ ಮಾಡ್ಕೊಳ್ತೀವಿ. ಇದೊಂದು ಫ್ರೈಡ್ ಆಗಿದೆ. ಓಕೆ. ಇದನ್ನು ಸಹ ಇದಕ್ಕೆ ಸೇರಿಸ್ಕೊಳ್ಬೋದು. ಓಕೆ. ಸೊ ಲಾಸ್ಟಲ್ಲಿ ಇಲ್ಲೇ ಪೌಡರ್ ಮಾಡುವಾಗಲೇ ಸೇರಿಸ್ಕೊಳ್ಬೇಕು. ಹಾಗೆ ಏಲಕ್ಕಿ ಸಹ ಇದ್ರ ಜೊತೆಗೆ ಅದು ಗ್ರೈಂಡ್.
ಸೊ ಇದೆಲ್ಲ ಡಿಶ್ ನಿಮ್ಮ ಅಂಗನವಾಡಿಯಲ್ಲಿ ಮಾಡ್ಕೊಳ್ಬೋದಾ? ಅಂದರೆ ಹೌದು, ಮಾಡಲಿಕ್ಕೆ ಹೇಳ್ತಾರೆ ನಾವು ಅಂದರೆ ಪ್ರತಿ ತಿಂಗಳು ಒಂದು ದಿನ ಪೌಷ್ಟಿಕಾಹಾರ ಶಿಬಿರ ಅಂತ ಇರ್ತದೆ. ಹೌದು ಹಾ. ಇರುತ್ತೆ. ಅದಂದ್ರೆ ಮಕ್ಕಳ ಪೇರೆಂಟ್ಸಿಗೆ, ತಾಯಂದಿರು, ಗರ್ಭಿಣಿ ಬಾಣಂತಿಯರು ಹಾಗೆಲ್ಲ ಬರ್ತಾರೆ. ಅವರಿಗೆ ನಾವು ಇದೆಲ್ಲ ಹೇಳ್ಕೊಡೋದ್ರಿಂದ ಅವರು ಸಹ ಮನೆಯಲ್ಲಿ ಹೋಗಿ ಮಾಡಿದ್ರೆ ಅವರ ಮಕ್ಕಳಿಗೆ ಸಹ ಒಂದು ಇದು ಒಳ್ಳೆ ಆಹಾರ ಸಿಗ್ತದೆ, ಪೌಷ್ಟಿಕ ಆಹಾರ ಸಿಗುತ್ತೆ ಅವ್ರಿಗೆ. ಅಂದ್ರೆ ಕಡಿಮೆ ಖರ್ಚಲ್ಲಿ ಮನೆಯಲ್ಲಿ ಸಿಗುವ ಐಟಮ್ ಅಲ್ಲಿ ಮಾಡ್ಕೊಳ್ಬಹುದು ಅಂತ. ಅಂದ್ರೆ ನೀವೇ ಮಾಡಿ ತೋರಿಸ್ತೀರಾ? ಮಾಡಿ ನಾವು ಪ್ರಾತ್ಯಕ್ಷತೆ ತೋರಿಸ್ತೀರಾ? ಅದರಿಂದ ಅವರು ಟೇಸ್ಟ್ ನೋಡಿ ಮತ್ತೆ ಒಳ್ಳೇದಿದ್ರೆ ಮನೇಲಿ ಹೋಗಿ ಟ್ರೈ ಮಾಡ್ಕೊಳ್ಬಹುದು. ಸೊ ಒಳ್ಳೆ ಇನಿಷಿಯೇಟಿವ್ ಅಂತ ಹೇಳ್ಬೋದು ಇದನ್ನ. ಸೊ ಇದರಲ್ಲಿ ನೀವು ಶೇಂಗಾ ಹಾಕಿದ್ದೀರಿ, ಹೆಸರು ಬೇಳೆ ಇದೆ, ಸೊ ಅಕ್ಕಿ ಮತ್ತೆ ಕ್ಯಾಶ್ಯೂ, ಡ್ರೈ ಫ್ರೂಟ್ಸ್ ಕೂಡ ಈಗ ಬೇಕಲ್ಲ. ಈಗ ಇದು ಹುರಿದಿಟ್ಟದೆಲ್ಲ ತಣ್ಣಗಾಗಿದೆ. ಈಗ ನಾವು ಮಿಕ್ಸಿ ಜಾರಿಗೆ ಹಾಕಿ ಇದನ್ನು ಪುಡಿ ಮಾಡ್ಕೊಂಡು ಸಾಕಲ್ಲ ಎಷ್ಟು? ಸಾಕು. ಈಗ ನಾವು ಇದೇ ಜಾರಿಗೆ ಸ್ವಲ್ಪ ತೆಂಗಿನಕಾಯಿ ತುರಿ, ಓಕೆ, ಸ್ವಲ್ಪ ಬೆಲ್ಲ. ಓಕೆ. ಹೆಚ್ಚಾಗಿ ಬೆಲ್ಲ ಪಾಕ ಮಾಡ್ಕೊಳ್ತಾರೆ ಅದಕ್ಕೆ ಮಾಡುವಾಗ? ಹೌದು, ಪಾಕ ಮಾಡಿದ್ರೆ ಸರಿಯೇ. ಪಾಕ ಮಾಡಿದ್ರೆ ಅದು ಸ್ವಲ್ಪ ಲಡ್ಡು ಗಟ್ಟಿ ಬರ್ತದೆ. ಓಕೆ. ಹಾಗಾಗಿ ಹೀಗೆ ಮಾಡೋದ್ರಿಂದ ಸ್ವಲ್ಪ ಸಾಫ್ಟ್ನೆಸ್ ಬರುತ್ತೆ. ಓಕೆ. ಸೊ ಇದನ್ನು ಕೂಡ ಗ್ರೈಂಡ್ ಮಾಡಿ ಸಾಕ ನೋಡಿ. ಈಗ ಇದನ್ನು ಇದಕ್ಕೆ ಹಾಕ್ಕೊಡ್ತೇನೆ. ಸೊ ಪಾಕ ಮಾಡಿದ್ರೆ ಬಿಸಿ ಕೂಡ ಇರುತ್ತೆ, ಆವಾಗಲೇ ನಮಗೆ ಉಂಡೆ ಕಟ್ಕೊಳ್ಳಿಕ್ಕೆ ಆಗಲ್ಲ. ಸೊ ಇದು ಮಾಡಿದ್ರೆ ಫಾಸ್ಟ್ ಆಗುತ್ತೆ. ಹೌದು. ಈಗ ಇದಕ್ಕೆ ಸ್ವಲ್ಪ ಚಿಟಿಕೆ ಉಪ್ಪು ಹಾಕಿ ಟೇಸ್ಟಿಗೆ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈಗ ಮಿಕ್ಸಿಂಗ್ ಆಯಿತು. ಈಗ ಸ್ವಲ್ಪ 1 ಸ್ಪೂನಷ್ಟು ತೆಂಗಿನೆಣ್ಣೆ ಹಾಕ್ಕೊಳ್ತಾ ಇದ್ದೇನೆ. ಓಕೆ. ತೆಂಗಿನೆಣ್ಣೆ ಅಂದರೆ ಅದೊಂದು ಸ್ವಲ್ಪ ಪರಿಮಳ ಬರ್ತದೆ ಮತ್ತು ಟೇಸ್ಟ್ಗೆ ಒಳ್ಳೆಯದು. ಮತ್ತು ಸ್ವಲ್ಪ ತುಪ್ಪ. ಇದು ಕೂಡ ನಮ್ಮ ಅಡುಗೆ ಮನೆಯಲ್ಲಿ ನಾವು ಯಾವಾಗಲೂ ಬಳಸ್ತೇವೆ ಕೇಸಿ ಶುದ್ಧ ಹಸುವಿನ ತುಪ್ಪ. ಇದು ಕೂಡ ಒಳ್ಳೆ ಪರಿಮಳ ಇರುತ್ತೆ. ಯಾವುದೇ ಸಿಹಿ ತಿಂಡಿಗೆ ಹಾಕಿದರೆ ಕೂಡ ಫ್ಲೇವರ್ ಮತ್ತು ಟೇಸ್ಟ್ ಕೂಡ ತುಂಬ ಒಳ್ಳೆ ಬರುತ್ತೆ. ಈಗ ಅದು ಮಿಕ್ಸಿಂಗ್ ಆಯಿತು. ನಾನು ಉಂಡೆ ಕೊಟ್ಕೊಡ್ತಿದ್ದೇನೆ. ಸ್ವಲ್ಪ ಕೈಗೆ ಸ್ವಲ್ಪ ಎಣ್ಣೆ ಸರಿ, ಅದು ಇಲ್ಲದೆ ಅಂಟ್ಕೊಳ್ತದಲ್ಲ. ಓಕೆ. ಅದು ಅಕ್ಕಿ ಮತ್ತು ಎಲ್ಲ ಕರೆಕ್ಟ್ ನೀವು ರೋಸ್ಟ್ ಮಾಡಿದ್ರಿಂದ ಅದು ಚೆನ್ನಾಗಿ ಬಂದಿದೆ ಮಿಕ್ಸಿಂಗ್. ತಿನ್ನುವಾಗ ಸ್ವಲ್ಪ ಸಾಫ್ಟ್ನೆಸ್ ಬರಬೇಕು, ಆಗ ಚೆನ್ನಾಗಿರುತ್ತೆ. ಈಗ ಲಡ್ಡು ರೆಡಿಯಾಗಿದೆ. ನಾನು ಸರ್ವಿಂಗ್ ಬೌಲಿಗೆ ಹಾಕ್ಕೊಡ್ತೀನಿ. ಅಕ್ಕಿ ಸರಿಯಿಂದ ಹಾಗೆ ಶೇಂಗಾ ಮತ್ತು ಹೆಸರು ಬೇಳೆ ಸೇರಿಸಿ ಲಡ್ಡು ತಯಾರಿಸಿದ್ದೇನೆ. ಓಕೆ. ಇದು ಕುಚ್ಚಲಕ್ಕಿ ಲಡ್ಡು, ಪೌಷ್ಟಿಕಾಂಶ ಉಳ್ಳ ಆಹಾರ. ಓಕೆ. ನನಗೆ ನೀವು ಮಾಡ್ತಿರುವಾಗಲೇ ಬಾಯಲ್ಲಿ ನೀರು ಬಂತು. ನನಗೆ ಆ್ಯಕ್ಚುಲಿ ಲಡ್ಡು ಅಂದರೆ ತುಂಬಾ ಇಷ್ಟ. ಟೇಸ್ಟ್ ಮಾಡ್ಕೊಳ್ಳೋಣ ಹೇಗೆ ಬರುತ್ತೆ ಅಂತ. ನೋಡಿದ್ರಲ್ಲ ವೀಕ್ಷಕರೇ, ಇದಂತೂ ನೋಡಲಿಕ್ಕೆ ತುಂಬಾ ಯಮ್ಮಿ ಆಗಿದೆ. ನಿಮಗೆ ಕೂಡ ಮಾಡ್ಕೊಳ್ಬೇಕಾ? ಹಾಗಾದರೆ ನೋಡ್ಕೊಂಡು ಬನ್ನಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ.
ಕುಚಲಕ್ಕಿ ಲಡ್ಡು ತಯಾರಿಸುವ ವಿಧಾನ. ಮೊದಲಿಗೆ ಅರ್ಧ ಕಪ್ ಕುಚಲಕ್ಕಿಯನ್ನು ಹುರಿದಿಟ್ಟುಕೊಳ್ಳಿ. ನಂತರ ಕುಚಲಕ್ಕಿಯ ಅರ್ಧ ಪಟ್ಟು ಹೆಸರು ಬೇಳೆಯನ್ನ ಕೆಂಪಗಾಗುವವರೆಗೂ ಹುರಿಯಿರಿ. ಆ ನಂತರ ಅರ್ಧ ಕಪ್ ಶೇಂಗಾ ಬೀಜವನ್ನು ಹುರಿದಿಟ್ಟುಕೊಳ್ಳಿ. ಹುರಿದಿಟ್ಟ ಎಲ್ಲಾ ಧಾನ್ಯಗಳು ತಣ್ಣಗಾದ ನಂತರ ಗೋಡಂಬಿ, ಏಲಕ್ಕಿ ಸೇರಿಸಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಬಳಿಕ ತೆಂಗಿನ ತುರಿ, ಬೆಲ್ಲವನ್ನು ಸಣ್ಣಗೆ ರುಬ್ಬಿಕೊಂಡು, ಚಿಟಿಕೆ ಉಪ್ಪು, 1 ಚಮಚ ತೆಂಗಿನ ಎಣ್ಣೆ, ಸ್ವಲ್ಪ ತುಪ್ಪ ಹಾಕಿ ಬೆರೆಸಿಕೊಂಡು ಉಂಡೆ ಕಟ್ಟಿಕೊಳ್ಳಿ. ಈಗ ರುಚಿಕರವಾದ ಹಾಗೂ ಆರೋಗ್ಯಕರ ಕುಚಲಕ್ಕಿಯ ಉಂಡೆ ಸವಿಯಲು ಬಲು ಚೆನ್ನ. ಸೊ ಮೇಡಮ್ ಇವತ್ತು ಎರಡು ಕೂಡ ಪೌಷ್ಟಿಕಾಂಶವುಳ್ಳ ಆಹಾರ ಅಂದರೆ ರೆಸಿಪೀಸ್ ಹೇಳಿಕೊಟ್ಟಿದ್ದೀರಿ. ಸೊ ಫಸ್ಟ್ ಸೋಯಾ ಚಂಕ್ಸ್ ಪಲಾವ್ ಟೇಸ್ಟ್ ಮಾಡ್ಕೊಳ್ಳೋಣವಾ? ಓಕೆ, ನೀವು ಕೂಡ ಮಾಡಿ. ಸ್ಪೆಷಲ್ ಅಂದರೆ ಇದರಲ್ಲಿ ಸೋಯಾ ಇದೆ. ನೀವು ಅಂದರೆ ಮೊದಲಿಗೆ ಸ್ವಲ್ಪ ಸೋಯಾಕ್ಕೆ ಅದು ಎಳ್ಕೊಳ್ಳಿ ಅಂತ ಫ್ರೈ ಮಾಡಿದರೆ ಸೊ ಒಳ್ಳೆ ಟೇಸ್ಟ್ ಕೊಡ್ತಾರೆ. ಅದು ಖಾರ ಎಲ್ಲ ಮಿಕ್ಸ್ ಆಗಿದೆ, ಚೆನ್ನಾಗಾಗಿದೆ. ನೆಕ್ಸ್ಟ್ ನನ್ನ ಫೇವ್ರೆಟ್ ಲಡ್ಡು. ಸೊ ಟೇಸ್ಟ್ ಮಾಡ್ಕೊಳ್ಳಿ ಮೇಡಮ್ ನೀವು ಕೂಡ. ತೆಗೆಯುವಾಗಲೇ ಈಗ ಸಾಫ್ಟ್ ಉಂಟು ತುಂಬಾ. ಸೂಪರ್ ಆಗಿದೆ, ಏನು ಹೇಳಬೇಕಂತ ಆಗ್ತಿಲ್ಲ, ಚೆನ್ನಾಗಾಗಿದೆ. ಅಂದರೆ ಅಕ್ಕಿ ಜೊತೆ ಹೆಸರು ಬೇಳೆದು ಕೂಡ ಫ್ಲೇವರ್ ಕಾಂಬಿನೇಷನ್ ಒಳ್ಳೇದಾಗುತ್ತೆ. ಸೊ ಅಂದರೆ ನಾರ್ಮಲ್ ಆಗಿ ನಾವು ಅಕ್ಕಿನ ಹುರ್ಕೊಂಡು ಅದಕ್ಕೆ ಉಂಡೆ ಕಟ್ತೀವಿ. ಸೊ ನೀವು ಇದಕ್ಕೆ ಶೇಂಗಾ ಮತ್ತು ಹೆಸರು ಬೇಳೆ ಆ್ಯಡ್ ಮಾಡ್ಕೊಂಡಿದ್ದೀರಿ, ಮತ್ತು ಗೋಡಂಬಿ. ಗೋಡಂಬಿ ಕೂಡ ಹಾಕಿದ್ದೀರಿ, ಸ್ವಲ್ಪ ಒಳ್ಳೆ ಟೇಸ್ಟ್. ಸೊ ಇಂಥ ನ್ಯೂಟ್ರಿಷಿಯಸ್ ಫುಡ್ ಎಲ್ಲ ನೀವು ಗರ್ಭಿಣಿ ಮತ್ತೆ ಮಕ್ಕಳಿಗೆಲ್ಲ ಹೇಳ್ತಾನೆ ಇರ್ತೀರಿ. ಸೊ ಇದರ ಬಗ್ಗೆ ಏನಾದರೂ ಹೇಳೋದಾದ್ರೆ? ನಾವಂತೆ ಅಂಗನವಾಡಿಯಲ್ಲಿ ತಿಂಗಳು ಮಾಡ್ತಾ ಇದ್ದೇವೆ ಪೌಷ್ಟಿಕಾಂಶ. ಅದಂದ್ರೆ ಈಗಿನ ಗರ್ಭಿಣಿಯರಿಗೆ ಸ್ವಲ್ಪ ಕಬ್ಬಿಣಾಂಶ ಕಡಿಮೆ ಇರ್ತದೆ, ರಕ್ತ ಕಡಿಮೆ ಇರ್ತದೆ. ಅದಕ್ಕೋಸ್ಕರ ನಾವು ಹೀಗೆ ನಾವು ಸೊಪ್ಪುಗಳಿಂದ ಮಾಡಿದ್ದು ವೆರೈಟೀಸ್ ಫುಡ್ಡನ್ನು ಮಾಡಿಕೊಡೋದ್ರಿಂದ ಅದು ಅವರಿಗೆ ಒಂದು ಮನದಟ್ಟಾಗ್ತದೆ. ಅವರಿಗೆ ಮನೆಯಲ್ಲಿ ಹೋಗಿ ಮಾಡಲಿಕ್ಕೆ ಕೂಡ ಈಸಿ ಆಗುತ್ತೆ. ಕಡಿಮೆ ಖರ್ಚಲ್ಲಿ ಅದು ಯಾವ ರೀತಿ ತಯಾರಿಸೋದು ಅಂತೇಳಿ ನಾವೊಂದು ಅವರಿಗೆ ಹೇಳಿಕೊಡ್ತೇವೆ. ಓಕೆ, ಸೊ ಇದು ಕೂಡ ಹಾಗೇನೆ ಮನೆಯಲ್ಲಿದ್ದ ಐಟಮಲ್ಲೇ ನೀವು ಮಾಡಿಕೊಟ್ರಿ, ಹೊಸತಾಗಿ ತರಬೇಕಂತ ಏನೆಲ್ಲ ಇಂಟೆನ್ಷನ್ ಅದರಲ್ಲಿ ಮಾಡಿಕೊಂಡು ನಾವು ಮಾಡಿ. ಓಕೆ, ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಎರಡು ಕೂಡ ಸೂಪರ್ ಆಗಿತ್ತು, ಡಿಲಿಷಿಯಸ್ ಆಗಿದೆ, ಇದಂತೂ ತುಂಬಾ ಚೆನ್ನಾಗಿತ್ತು. ಸೊ ನಿಮಗೆ ಸಂತೋಷ್ ರೈಸ್ ಮಿಲ್ಸ್ ವತಿಯಿಂದ ಈ ಕಾಣಿಕೆ, ನಾನಾ ಮಸಾಲ ಇವರ ಕಡೆಯಿಂದ ಈ ಕಾಣಿಕೆ. ಥ್ಯಾಂಕ್ ಯು. ಸೊ ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ 2 ರೆಸಿಪೀಸ್ ಅಂತೂ ತುಂಬಾ ಆರೋಗ್ಯಕರವಾಗಿತ್ತು. ಸೊ ನೀವು ಕೂಡ ಇದೇ ರೀತಿ ಆದಷ್ಟು ಮನೆಯಲ್ಲೇ ಮಾಡ್ಕೊಳ್ಳುವಂಥ ತಿಂಡಿಗಳನ್ನು ಮಾಡಿ ಸವೀರಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇದೇ ರೀತಿ ಹೊಸ ಹೊಸ ಆರೋಗ್ಯಕರ ಡಿಶ್ರೊಂದಿಗೆ ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.